ಪುತ್ತೂರಿಗೆ ಬರುವ ಖಾಸಗಿ ಬಸ್ಸಿನಲ್ಲಿ ಪ್ರಯಾಣಿಕ ಮಹಿಳೆಯೊಬ್ಬರು ಮತ್ತೊಂದು ಮಹಿಳೆಯ ಪರ್ಸ್ ಕದ್ದ ದೃಶ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಪರ್ಸ್ ಕಳೆದುಕೊಂಡು ಪುತ್ತೂರು ತಾಲೂಕು ಪಂಚಾಯಿತಿ ಯೋಜನಾಧಿಕಾರಿ ಸುಕನ್ಯಾ ಪುತ್ತೂರು ಠಾಣೆಗೆ ಸಿಸಿಟಿವಿ ದೃಶ್ಯ ಆಧರಿಸಿ ದೂರು ನೀಡಿದ್ದಾರೆ. ಳತನಗೈದ ಮಹಿಳೆಗಾಗಿ ಪೊಲೀಸರು ಹುಡುಕಾಟ ಆರಂಭಿಸಿದ್ದಾರೆ. ಆದರೆ ಹುಡುಕಾಟಕ್ಕೆ ಖಾಸಗಿ ಬಸ್ನೊಳಗೆ ಅಳವಡಿಸಿದ ಸಿಸಿಟಿವಿಯ ದೃಶ್ಯವೇ ಪ್ರಮುಖ ಸಾಕ್ಷಿಯಾಗಿದೆ. ಸುಕನ್ಯಾ ಅವರು ಮಂಗಳೂರಿನಿಂದ ಪ್ರತಿದಿನ ಬಸ್ನಲ್ಲಿ ಪುತ್ತೂರು ತಾಲೂಕು ಪಂಚಾಯಿತಿಗೆ ಬರ್ತಾ ಇದ್ದಾರೆ. ಸೆಪ್ಟೆಂಬರ್ 20ರಂದು ಮಹೇಶ್ ಬಸ್ನಲ್ಲಿ ಬರುತ್ತಿದ್ದಾಗ ಕಲ್ಲಡ್ಕದಲ್ಲಿ ಒಬ್ಬ ಮಹಿಳೆ ಬಸ್ಸಿಗೆ ಹತ್ತಿ ಅವರ ಪಕ್ಕದಲ್ಲಿ ಕುಳಿತರು. ಆ ಮಹಿಳೆಯ ನಡೆಗಳಿಂದ ಅನುಮಾನಗೊಂಡ ಸುಕನ್ಯಾ ಅವರು ತನ್ನ ಬ್ಯಾಗ್ ಅನ್ನು ಗಟ್ಟಿ ಹಿಡ್ಕೊಂಡು ಮತ್ತೊಂದು ಕೈಯಲ್ಲಿ ಟಿಫಿನ್ ಹಿಡ್ಕೊಂಡು ಪುತ್ತೂರು ಪೋಸ್ಟ್ ಆಫೀಸ್ ತಂಗುದಾಣದ ಬಳಿ ಸುಕನ್ಯಾ ಅವರು ಹೇಳಿದರು. ಆದರೆ ಆ ಹೊತ್ತಿಗಾಗಲೇ ಆ ಮಹಿಳೆ ಅವರ ಪರ್ಸನ್ನು ಎಗರಿಸಿದ್ರು.